ಪೂರ ಮಂಜುಲಿ ಕುಡಿದ್ರು ನಾಯಿ ಕುಡ್ದಂಗೆ ಕುಡಿದ್ರು. ಕನ್ನಡ ಪ್ರೇಮಿ ಮುಂಬೈ ರೋಹಿತ್ ಶರ್ಮಾ. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿಚ್ ಬ್ಲಾಗ್ ಎಂಚಲೂರು ಪುರಕುಲ ಗಾಯ್ಸ್. ಐತಾದ ಪೊರ್ತು ಪುಲ್ಯಕಾಣೆ ಆಜಿ ಗಂಟೆ ಅಂಡ್ ಆಮೇಲೆ ಕ್ರಿಕೆಟ್ ಗಬ್ಬೆಲ್ಲ ಪೋಂದುಲ್ಲ ಬಾರಿ ಮಸ್ತ್ ಸಮಯದ ಕೊಂಚಿ ಬ್ಲಾಗ್ ಮಂತಂದಿಲ್ಲ ಹೋಗಿ ನಮ್ಮ ಕುಡ್ಲದ ಜವನಿ ಗಂಜಿ ಎರಡು ಪಾತ್ಯಾರ್ಗ ನೆಕ್ಲಿಕ್ಕೆ ಒಂಜಿ 10 ನಿಮಿಷದ ಬ್ಲಾಗ್ ತುಜಿಪಾಗಂದು ಏನಿಯೇ. ಸೊ ನಮ್ಮ ಸತ್ಸನ್ನ ಕಾಟೊಂದಿಲ್ಲ ಪಿಕ್ ಮಂಪ ಬರ್ತೀರಿ ಬತ್ತಿ ಬಕ್ಕ ಪೋಯಿ ಲೆಟ್ಸ್ ಗೋ. ಸತೀಶ್ ಬಂದ ಲೇಟ್ ಆಪನಿಗೆ ಒಂಚೊಂಜಿ ಚಾ ವರ್ಕ್ ಅಂದ್ರೆ ಪಕ್ಕ ಬತ್ತ ನಮ್ಮ ಫೇವ್ರೇಟ್ ಟೀ ಪಾಟ್ ಚಾಲ ಬೊಕ್ಕತ್ತೆ ತಿಂದ್ರೆ ದಾಲ ಇಜ್ಜಿ ಪರೋಟ ಉಂಡಿಗೆ ಪರೋಟನೆ ಕೊಂಡೆ ಪರೋಟ ಹೋದೆ ಚಾಯ್ ಬರ್ತದೆ ಪರೋಟ ಒಳ್ಳೆ ಬಾರಿ ಶೋಕ ಆಗ್ತದೆ ಚಾಯ್ದು. ಪರೋಟ ನನ್ನ ಅಡಿಗೆ ಲೇಟ್ ಆಪನಿಗೆ ಅಂತ ಉಪ್ಮಾ ಇತ್ತು ಮೈನೆ ಕೊಡಿಯೋದು ದಾದ ಗೊತ್ತಂಗ ಉಪ್ಮಾ ಬಂದ RCB విన్ కోడే జై ఆర్సీబీ. RCB పాట మాత ఫ్యాన్స్ ఒరి 2-3 జనం లేదు మరలేదు చెన్నైದ ಹೋಂಗುನಕ್ಕೆ ಅಕಲ ಬೀಲ ಬತ ನಾಯಕ ಉಸರಿಜಿಗೆ ಅಲ್ಲ ಗೊಬ್ಬರಿ RCB ಜೈ RCB ಬಕ್ಕ ಬೇತೆ ಸೈಡ್ ಬಕ್ಕ ಪೋಯಿ ಬಕ್ಕ RCB ಹತ್ತು ನಂಬಿ ನಮ್ಮ ಏಪಲ 18 ವರ್ಷದಿಂದ RCB 19th ಇಯರ್ RCB ಬತ್ತನ ಇಂಗ್ಲ ಪವರ್ಫುಲ್ ಬತ್ತನ ಕೆಲವು ಮಾರಿಲ್ಲ ಅಂತ ಟೈಪ್ ये बात सही बोला भैया कर सकते हैं दूसरा फोन है RCB बरोबर रुको मुंबई लखनऊ सुपर जायंट मार बच्चा ಸೈಡ್ ಪಡ ಮಕ್ಕ ನೀರ್ನಲ್ಲಿ ಇಲ್ಲ ರೂಮ್ ಮೇಟ್ ಅವ್ರು ಇಲ್ಲಿ ಇತ್ತಂತ ದುಂಬದೆ ಗೊತ್ತಂದ ಅಪ್ಪು ಶೆಟ್ಟಿ ಆಯ್ತಾ ಫ್ಯಾನ್ ಇತ್ತಲ್ಲ ಅವಿಲ್ಲ ಪೂರ ಮಂಜುಲಿ ಆಯ್ ಬೊಲ್ಲುಲಿ ದಿಕ್ಕಾಡು ಜವಣಿ ಟ್ರಕ್ಕಡು ಒಯ್ದರು ಜವಣಿ ಟ್ರಕ್ಕಡು ಒಯ್ದರು अश्विन कुमार ये एक पडपान आमची मुंबई RCB हीरो येतो फॅन अबो सत्य रे वो फॅन म्हणले सत्य म्हणले मित्र ಪ್ರಾಣ ಅಂತವ್ರ ಮೇನ್ ಕೆಲಸ ಮಾಡ್ಕೊಂಡು ಹೋಗ್ತದ ತಿನ್ಪುನ ಅವು ಬಗ್ಗ ಅಲ್ಲೇ ಹೋಯ್ತದ ಸಪೋರ್ಟ್ ಮಾಡಿ ಬೇರೆ ಅಪ್ಪಟ್ಟ ಕನ್ನಡ ಪ್ರೇಮಿ ಮುಂಬೈ ರೋಹಿತ್ ಶರ್ಮಾ ఆయన కూర్మాదు పోపి రోహిత్ శర్మ చెన్నై చెన్నై పండుగనే ಗೊತ್ತಾಪ నాకు ಬಲನ ಇಜ್ಜಿಂದು ಆಯ ಉಸರ್ಜಿ ಬಂದ ಹಾಸ್ಪಿಟಲ್ ಇಲ್ಲಿಗೆ ಧೋನಿ ಆಂಡ್ ಮಾತಾಡಲ್ಲ ಕೇಂದ್ರ ಆಯ್ತು ಮ್ಯಾಚ್ ಗೊಬ್ಬನ ಕಾರ್ಯಕ್ರಮ ಬತ್ತೆ ಮಂಜೆ ಮಂಜ ನಿಂದ ಫ್ಯಾನ್ ಯಾವ್ದು ಹೇಳು ನೀನು ಯಾರ ಫ್ಯಾನ್? ನಾನು ವಿರಾಟ್ ಕೊಹ್ಲಿ RCB ಅಲ್ಲ. ಎಷ್ಟು ವರ್ಷದಿಂದ ಇದೆ? ನಾನು ಚಿಕ್ಕವನಿದ್ದ ಮೀನ್ಸ್ ನಾನು ಆಫ್ಟರ್ 10th then RCB started that time on. Very good. From start. So ಜೈ RCB. ಜೈ RCB. ಎಂದೆಂದಿಗೂ ಜೈ RCB. ಮುಂಬೈ ಬಂದಿರೋದು CSK ಇವತ್ತು ಮಾರ್ನಿಂಗ್ ಬೇಗ ಇದ್ದು 4 ಗಂಟೆಗೆ ಸೊ ಬಂದ್ವಿ ಕ್ರಿಕೆಟ್ ಆಡೋಣ ಅಂತ. ಸೊ ಚೆನ್ನಾಗಿ ಸ್ಟಾರ್ಟ್ಅಪ್ ತಗೊಂಡ್ವಿ, 142 ಹೊಡೆದ್ವಿ. ಸೊ ನಮ್ಮ ಬೌಲರು ಚೆನ್ನಾಗಿ ಮಾಡ್ತಾರೆ ಅನ್ಕೊಂಡ್ರೆ ಅನ್ಕೊಂಡು ಹಾಕಿದ್ರು, ಒಳ್ಳೆ ಬೌಲಿಂಗ್ ಹಾಕಿದ್ರು ಫಸ್ಟ್ 10 hours. ಆಫ್ಟರ್ 6 hours ಫ್ರಮ್ ಎಷ್ಟು ಬೇಕಿತ್ತು
72 ಅಲ್ಲ ಬ್ರದರ್, 72 ಬೇಕಿತ್ತು. ಹೊಡೆದ್ರು ನಾಯಿ ಹೊಡ್ದಂಗ್ ಹೊಡೆದ್ರು ಆಯ್ತಾ. ಜಸ್ಟ್ 1 ಅವರ್ಗೆ 24 ಹೊಡೆದ್ರು, 1 ಅವರ್ಗೆ 24 ಹೊಡೆದ್ರು. ಅದಾದ್ಮೇಲೆ ಇನ್ನು 2 ಅವರ್ಗೆ ಮ್ಯಾಚೇ ಮುಗಿಸ್ಬಿಟ್ರು. ಅದು ನಮ್ದು ಫೀಲ್ಡಿಂಗ್ ಮಾತ್ರ ಅದ್ಭುತ. ಯಾಕೆಂದ್ರೆ ಜಡೇಜಾನು ನಮ್ ತರ ಫೀಲ್ಡಿಂಗ್ ಮಾಡಕ್ ಆಗಲ್ಲ. ಜಡೇಜಾ ಅಂದ್ರೆ ಇಂಟರ್ನ್ಯಾಷನಲ್ ಗಿಂತ ಚೆನ್ನಾಗ್ ಮಾಡ್ತೀವಿ ನಾವು ಫೀಲ್ಡಿಂಗ್. ಆಕ್ಚುಲಿ ಮರಳಗಾಡ ಆಡ್ತಾ ಇದೀವಿ, ಏನು ಮಾಡಕ್ ಆಗಲ್ಲ. ಸೊ ಈಗ ಬೇಜಾರಲ್ಲಿ ಹೋಗ್ತಾ ಇದೀವಿ, ಆದ್ರೂ ನಗಾಡ್ತಾ ಇದೀವಿ. ಮನ್ಸಲ್ಲಿ ದುಃಖ ಇದೆ. ಪ್ರತಿ ವಾರನೂ ಕೂಡ ನಾವಿನ್ನ ನೆಕ್ಸ್ಟ್ ವೀಕ್ ಇಂದ ಕ್ರಿಕೆಟ್ ಆಡ್ಬಾರ್ದು ಅನ್ಕೋತೀವಿ, ಆಡ್ತೀವಿ, ಸೋಲ್ತೀವಿ, ಇನ್ನೂ ಆಡ್ತೀವಿ. ಆದ್ರೆ ಯಾಕೆ ಅಂತ ಗೊತ್ತಿಲ್ಲ. ಇವಾಗಾದ್ರೆ ಫಸ್ಟ್ ಸ್ಟೇಷನ್ ಅಲ್ಲಿ ರಾತ್ರಿ ಹೊತ್ತು ಮಲ್ಕೋಬೇಕಾದ್ರೂ ನಿದ್ದೆ ಬರಲ್ಲ. ನೆಕ್ಸ್ಟ್ ಸಂಡೆ ಯಾವಾಗ ಬರುತ್ತೋ ಗೊತ್ತಿಲ್ಲ ನಮ್ಗೆ. ಆದ್ರೂ ಮಲಗ್ತೀವಿ, ಆದ್ರೂ ಜೊತೆಗೆ ಒಂದ್ ಸ್ವಲ್ಪ ಏನಾದ್ರು ಒಂದ್ ಬಿಯರ್ ಹಾಕೋಣ ಅನ್ಸುತ್ತೆ, ಆದ್ರೂ ಹಾಕಲ್ಲ. ಫ್ರಸ್ಟ್ರೇಷನ್ ಆಗೋಗುತ್ತೆ. ಆದ್ರೆ ನಮ್ಗೆ ಕ್ರಿಕೆಟ್ ಪ್ರೀತಿ ಇದೆಯಲ್ಲ ಬ್ರದರ್, ಮರಳುಗಾಡಲ್ಲಿ ಬಂದ್ರು ಮರೆತು ನಾನಿರಲ್ಲ ಆತರ ಏನೋ ಗೊತ್ತಿಲ್ಲ. ಕ್ರಿಕೆಟ್ ಅಲ್ಲಿ ಏನು ಸಿಗುತ್ತೆ, ಮಣ್ಣಂಗಟ್ಟಿ ಏನು ಸಿಗಲ್ಲ. ಅಟ್ಲೀಸ್ಟ್ ಇಂಟರ್ನ್ಯಾಷನಲ್ IPL ಆಡೋರ್ಗಾದ್ರು ದುಡ್ಡು ಕೋಟಿ ಕೊಡ್ತಾರೆ. ನಾವು 4 ಗಂಟೆಗೆ ಎದ್ದು, ಸೊ ಇಲ್ಲೊಬ್ರು ಇದ್ದಾರೆ ಪಾಪ, ಅವ್ರು ನಮ್ಮನ್ನ ಡೈಲಿ ಪಿಕ್ ಮಾಡ್ತಾರೆ. ಆಕ್ಚುಲಿ ಅವ್ರೇ ಪಾಪ ಸತೀಶ್ ಅಣ್ಣ, ಅವ್ರು ಕ್ರಿಕೆಟ್ ಆಡಲ್ಲ ಏನಿಲ್ಲ. ಅವ್ರಿಗೆ ನಾವ್ ಬಿಡಿ ಕ್ರಿಕೆಟ್ ಆಡಿ ಬಂದಿತ್ತು 4 ಗಂಟೆಗಾದ್ರೂ ಬಂದ್ ಕ್ರಿಕೆಟ್ ಆಡಿ ಒಂದು ಇದಾದ್ರೂ ಬರ್ತೀವಿ. ಇವ್ರು ನಮ್ ಕ್ಯಾಪ್ಟನ್, ಇವರು ಆಕ್ಚುಲಿ ಒಳ್ಳೆ ಕೀಪಿಂಗ್ ಮಾಡ್ತಾರೆ. ಆದ್ರೆ ಧೋನಿ ಶಶಿಧನಿ ಅವರು ಚೆನ್ನಾಗ್ ಮಾಡ್ತಾರೆ. ಇವತ್ತು ಅನ್ಎಕ್ಸ್ಪೆಕ್ಟೆಡ್ 2 ಕ್ಯಾಚ್ ಬಿಟ್ರು, ಜಾರಿ ಬಿದ್ರು. ಒಳ್ಳೊಳ್ಳೆ ಡೈ ಹೊಡಿತಾರೆ ಮರಳುಗಾಡಲ್ಲಿ ಕೂಡ. ಏನಂತೀರಾ? ಮತ್ತೆ ಇನ್ನೇನಾದ್ರು ಇವತ್ತಿನ ಸಮಾಚಾರ? ಇನ್ನು ಹೋಗಿ ಮ್ಯಾಚ್ ಎಲ್ಲಿ ಸೋತು ಹೋಯ್ತು ಅಂತ ವಿಮರ್ಶೆ ಮಾಡ್ಬೇಕು. ಆಕ್ಚುಲಿ ಏನೋ IPL ತರ ಪ್ರಿಡಿಕ್ಷನ್ ಎಷ್ಟು ನಾವು 15 RCB ತರ, ನಾವು RCB ಟೀಮ್. ನಾವು ಸೋತು ಒಂದಿನ ಚೆನ್ನಾಗಿ ಬರ್ತೀವಿ. 18 ವರ್ಷ ಆಯ್ತಲ್ಲ ಈ ಮರಳುಗಳಲ್ಲಿ ಹಾಗೆ ಇವಾಗ ಸ್ಟಾರ್ಟ್ ಮಾಡಿದೀವಿ ಮರಳುಗಳಲ್ಲಿ. ಸೊ ಯಾವಾಗ ಗೆಲ್ಬೋದು ಮ್ಯಾಚ್, ನಾವು ಯಾವಾಗ ಕಪ್ ಗೆಲ್ಬೋದು? ಆಕ್ಚುಲಿ ಜ್ಯೋತಿಷ ಕೇಳುವ. ಅಂದ್ರೆ ನಮ್ಗೆ ಗೇಮ್ ಪ್ಲಾನಿಂಗ್ ಒಂದು ಒಳ್ಳೆ ಕೋಚ್ ಹುಡ್ಕೋಬೇಕಾಗತ್ತೆ. ಬರ್ತಾರೆ ಮಂಗಳೂರಿಂದ, ಲೇಟ್ ಆಗುತ್ತೆ. ಓಕೆ ಲೆಟ್ಸ್ ಬ್ರದರ್, ಇವತ್ತಿನ ಸಮಾಚಾರ ಮರಳುಗಾಡಲ್ಲಿ ಮರಳು ನೋಡಿ, ಗಾಳಿ ಎಷ್ಟು ಬೀಸ್ತಾ ಇದೆ ನೋಡಿ ಇಲ್ಲಿ, ಗಾಳಿ. ಎಲ್ಲ ಬರ್ತುಂಟು, ಏನ್ ಮಾಡೋದು? ಫಸ್ಟ್ ಸ್ಟೇಷನ್ ಜೀವನ್ ಬ್ರದರ್ ಅವರು, ಮತ್ತೆ ಏನೋ ಅವ್ರ ಹಸ್ಬೆಂಡ್, ಸಾರಿ ವೈಫ್ ಮತ್ತೆ ಮಗ ಬಂದಿದ್ದಾರೆ. ಆರಾಮಾಗೆ ಮಾಡ್ತಾ ಇದ್ದಾರೆ. ಸೊ ಇವತ್ತಿನ ಸಮಾಚಾರ ಇಷ್ಟೇ. ಮತ್ತೆ ಹೋಗಿ ಮತ್ತೆ ಮಾತಾಡೋಣ. ಸಿಗೋಣ. ಬಾಯ್. ಸಿ ಯು ದೆನ್ ಲೇಟರ್. ಇನ್ಸ್ಟಾ 360. ಸೊ ಜವಣ್ಯನ ಪಾತ್ರ ಮಾತ ಕೇಂದ್ರ ಸೋಕಿತ್ತು ದೊಡ್ಡ ಪಾತಿರ್ವೆ ಆಗಿದೆ ತುಳು ಕಲ್ಪೊಡಿಗೆ ಏನೋ ಬೋಡು ಏನೋ ಅಷ್ಟೇ ಗೊತ್ತಿರೋದು ನನಗೆ. ಏನೋ ಕೊಂಚ ಇದೊಳದಕ್ಕೆ ಏನಂತಾರೆ? ಲಕ್ಲೆ ಜಪ್ಪಲ ಏನೋ ಇನ್ನೊಂದು ಹೇಳಿಲ್ಲ. ಯಾವುದು? ಒಳ್ಳೆ ವರ್ಡ್ ಬೇವರ್ಸಿ ಏನೋ ಬೋಡು ಏನೋ ಅದು ಮಸ್ತ್ ಅಲ್ಲ. ಬೇವರ್ಸಿ ಅಂತ ಇನ್ನೊಂದ್ ಹೇಳಿ ನೋಡುವ. ನಮ್ ದೀಕ್ಷಿಯವರು ಒಳ್ಳೆ ಲಾಗರು, ಒಳ್ಳೆ ಚೆನ್ನಾಗಿ ಕಂಟೆಂಟ್ ಒಳ್ಳೆ ಕ್ರಿಯೇಟ್ ಮಾಡ್ತಾರೆ. ಏನಂತೀರಾ ಬ್ರದರ್? ನಾನು ತುಳು ಬರೆದ್ರೆ ನೀವು ತುಳು ಮಾತ್ರ ಕನ್ನಡ ಪದಗಳೇ ಬರ್ತೋಗ್ತವೆ. ಏನಂತೀರಾ? ನೋಡೋಣ ನಾವು ಜಂಟಿ ಆಶ್ರಯದಲ್ಲಿ ಮತ್ತು ವ್ಲಾಗ್ ಮಾಡೋಣ ಅನ್ಕೊಂಡಿದೀವಿ. ದೇವರ ಆಶೀರ್ವಾದ, ಅದು ನಿಮ್ಮ ಆಶೀರ್ವಾದ, ಜನರ ಪ್ರೀತಿ ಇದ್ರೆ ಏನೋ ಒಂದು ಹಾಗೆ ಆಗುತ್ತೆ. ಅಷ್ಟೇ. ಓಕೆ.